ನಾವೀಗ ಚಂದ ಜೋಳ ಮಾಡ್ತಿದ್ದು ಅದೊಂದು ಐಸ್ ಕ್ರೀಮ್ ತರ 5 ಸಲ ತಿಂದ ಆಯ್ತಾ ಅಂತ ಇನ್ನು ತಿನ್ಬೇಕು ಚಂದ ನಮಿ ಹಾಕುದು ಹಾಕ್ತಾ ಬ್ರೆಡ್ ಅಷ್ಟು ಕೈಯಲ್ಲಿ ಮಾಡುದು ಏನಾಗಲ್ಲ ನೀವು ಎಣ್ಣೆ ಹಾಕ್ಬೇಕು ಅದಕ್ಕೆ ಖಾಲಿ ಮಸಾಲೆ ಹಾಕೋ ಬಿಸಿ ನೋಡಿ ಹೇಳ್ತೀನಿ ಹಂಗೆ ನನ್ನಾಗ ಹಾಕುದಿಲ್ಲ ಅದರಲ್ಲಿ ಇಲ್ಲುಂಟಂದ್ರೆ ಹಿಂಗಾಗ್ತದೆ ಹಂಗೇನಾಗ್ತದೆ ಮಿನಿ ಸಿಯು ಮತ್ತೆ ಸಿಗ್ತೀನಿ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್